ಒಬ್ಬ ನಟನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅಭಿಮಾನಿಗಳಿಗೂ ನಂಬುವ ಪ್ರಯತ್ನ ಮಾಡಿಸಿದ್ದು ವಿಪರ್ಯಾಸ. ಚಿತ್ರದ ಕೊನೆಯಲ್ಲಿ ಒಂದೇ ಒಂದು ವಿಷ್ಣು ಸರ್ ಅವರ ಅಭಿನಯ ಇದೆ ಎಂದು ಕಾದು ಕುಳಿತ ಪ್ರೇಕ್ಷಕರ ಆಸೆಯನ್ನು ನಿರಾಸೆ ಮೂಡಿಸಿದ ಗ್ರಾಫಿಕ್ಸ್. ದೇಹ ಯಾರದ್ದು, ಮುಖ ಮಾತ್ರ ವಿಷ್ಣು ಸರ್ ಅವರದ್ದು. ಇದನ್ನು ನಂಬಿ ಹೋದವರಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ. ಕಥೆಯಲ್ಲಿ ಯಾವ ತಿರುಳಿಲ್ಲದ ನಾಯಕ ನಟಿಯರ ಮರಸುತ್ತುವ ದೃಶ್ಯಗಳನ್ನೇ ಕತೆ ಎಂದುಕೊಂಡು ನೋಡ್ಬೇಕಷ್ಟೇ. ನಿರ್ದೇಶಕರು ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ರು ಈ ಚಿತ್ರದಲ್ಲಿ ಯಾಕೋ ಎಡವಿದ್ದಾರೆ. ವಿಷ್ಣು ಸರ್ ಅವರ ಹೆಸರೇ ಈ ಚಿತ್ರಕ್ಕೆ ಬಂಡವಾಳ. ಈ ಸಿನಿಮಾವೇ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ 201ನೇ ಚಿತ್ರ ನಾಗರಹಾವು. ಡಾಕ್ಟರ್ ವಿಷ್ಣುವರ್ಧನ್ ಅವರ 201ನೇ ಚಿತ್ರ ಎಂದೇ ಅದ್ದೂರಿ ಪ್ರಚಾರದೊಂದಿಗೆ ತಯಾರಾಗಿದ್ದ ನಾಗರಹಾವು ಪ್ರೇಕ್ಷಕರಿಗೆ ನಿರಾಸೆ ಮೂಡಿಸಿದ್ದು ಸುಳ್ಳಲ್ಲ. ಆದರೆ ಚಿತ್ರದ ಬಗೆಗಿನ ನಿರೀಕ್ಷೆ ಯಾವ ಮಟ್ಟಕ್ಕಿತ್ತು ಅಂದ್ರೆ ಚಿತ್ರರಂಗವೇ ಕುತೂಹಲದಿಂದ ಕಾತರದಿಂದ ಕಾಯುವಂತೆ ಮಾಡಿತ್ತು. ಏಕೆಂದರೆ ಇದು ಜೀವಂತವಾಗಿಲ್ಲದ ನಟನನ್ನು ತಂತ್ರಜ್ಞಾನದ ಮೂಲಕ ಮರುಸೃಷ್ಟಿಸುವ ಕಾರಣಕ್ಕೆ ಹೇಗೆ ಮೂಡಿ ಬರಬಹುದು ಎಂಬ ಕಾತರ ಪ್ರೇಕ್ಷಕರಲ್ಲಿತ್ತು. ಆದರೆ ಪ್ರೇಕ್ಷಕರ ನಿರೀಕ್ಷೆಗಳು ಹುಸಿಯಾಗಿತ್ತು. ಈ ಪ್ರಯತ್ನವನ್ನು ನಿಜಕ್ಕೂ ಮೆಚ್ಚಲೇಬೇಕಾದ್ರೂ ಮೆಚ್ಚುಗೆಗಿಂತ ಜನರ ನಿರೀಕ್ಷೆ ಹುಸಿಯಾಗಿದ್ದು ಇಲ್ಲಿ ಪ್ರಮುಖವಾಗಿದೆ. ಈ ಚಿತ್ರದ ವಿಫಲತೆಗೆ ಹಲವಾರು ಕಾರಣಗಳಿವೆ. ಹಾಗೆ ಚಿತ್ರದಲ್ಲಿ ಹಲವಾರು ಒಳ್ಳೆಯ ಅಂಶಗಳೂ ಇವೆ. ಈ ಚಿತ್ರದ ಮೈನಸ್ ಅಂದ್ರೆ ವಿಷ್ಣು ದಾದಾ ಅವರನ್ನು ಮರುಸೃಷ್ಟಿಸಿದ ತಂತ್ರಜ್ಞಾನದಲ್ಲಿ ವಿಫಲವಾಗಿದ್ದು. ಚಿತ್ರದಲ್ಲಿ ಜೂನಿಯರ್ ವಿಷ್ಣುವರ್ಧನ್ಗಳ ಬಳಕೆ ಇದೇ ಚಿತ್ರದಲ್ಲಿ ಅತ್ಯಂತ ದೊಡ್ಡ ದುರಂತ. ಇವರ ಮ್ಯಾನರಿಸಂ ಕಂಠದಾನ ನಿಜಕ್ಕೂ ವಿಷ್ಣು ದಾದಾ ಅವರಿಗೆ ಅವಮಾನಿಸಿದಂತೆ ಇತ್ತು. ವಿಷ್ಣು ದಾದಾ ಅವರ ಅಭಿನಯ ಡೈಲಾಗ್ ಡೆಲಿವರಿಯ ಕೇವಲ 10% ಕೂಡ ಮುಟ್ಟಲು ವಿಫಲವಾಗಿದ್ದು ಚಿತ್ರದ ದೊಡ್ಡ ಮೈನಸ್. ನಿಜ ಹೇಳ್ಬೇಕಂದ್ರೆ ಜೂನಿಯರ್ ವಿಷ್ಣುವರ್ಧನ್ಗಳ ಡೈಲಾಗ್ ಅವರ ಅಭಿನಯ ವಿಷ್ಣು ದಾದಾ ಅವರ ಅಭಿಮಾನಿಗಳಿಗೆ ಮುಜುಗರ ತಂದಿದ್ದಂತೂ ಸುಳ್ಳಲ್ಲ. ಚಿತ್ರಕಥೆ ಈ ಸಿನಿಮಾದ ಮತ್ತೊಂದು ಮೈನಸ್ ಎಂದು ಹೇಳ್ಬೋದು. ಕತೆ ಚೆನ್ನಾಗಿದ್ರು ಚಿತ್ರಕಥೆ ವಿನಾಕಾರಣ ರಬ್ಬರ್ ಎಳೆದಂತಾಗಿತ್ತು. ಮತ್ತೊಂದು ಅತಿ ದೊಡ್ಡ ಮೈನಸ್ ಅಂದ್ರೆ ಈ ಚಿತ್ರದ ತಂತ್ರಜ್ಞಾನ ವಿದೇಶಿಯರಾಗಿದ್ದು. ಚಿತ್ರ ತಂತ್ರಜ್ಞಾನದ ವಿಚಾರದಲ್ಲಿ ಮುಗ್ಗರಿಸಲು ಇದೇ ಕಾರಣ. ಏಕೆಂದ್ರೆ ವಿದೇಶಿಯರಿಗೆ ವಿಷ್ಣುವರ್ಧನ್ ಅವರ ನಟನೆ ಮ್ಯಾನರಿಸಂ ಬಗ್ಗೆ ತಿಳಿದಿರುವುದಿಲ್ಲ. ಈ ತಂತ್ರಜ್ಞಾನದ ಕಲಾವಿದರು ಹಾಲಿವುಡ್ನಲ್ಲಿ ತಂತ್ರಜ್ಞಾನದ ಮೂಲಕ ಪ್ರಾಣಿ ಪಕ್ಷಿಗಳು ಹಾಗೂ ಅಲ್ಲಿನ ಕಲಾವಿದರನ್ನು ಉತ್ತಮವಾಗಿ ತೋರಿಸ್ತಿದ್ರು. ಆದರೆ ಪ್ರಾಣಿ ಪಕ್ಷಿ ಹಾಗೂ ಅಲ್ಲಿನ ನಟರ ತಂತ್ರಜ್ಞಾನದ ಮೂಲಕ ಮರುಸೃಷ್ಟಿಸುವುದು ಕಷ್ಟವೇನಲ್ಲ. ಏಕೆಂದ್ರೆ ಅಲ್ಲಿನ ನಟರ ಮ್ಯಾನರಿಸಂ ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ ಹಾಗೂ ಪ್ರಾಣಿ ಪಕ್ಷಿಗಳ ಚಲನವಲನಗಳು ದೇಶದಿಂದ ದೇಶದವರೆಗೂ ವ್ಯತ್ಯಾಸವಿರೋದಿಲ್ಲ. ಆದರೆ ಒಬ್ಬ ಮೇರು ನಟನ ವಿಚಾರದಲ್ಲಿ ಈ ರೀತಿ ಆಗೋದಿಲ್ಲ. ಅದು ಅಲ್ಲಿನ ಕಲಾವಿದರಿಗೆ ತಂತ್ರಜ್ಞಾನರಿಗೆ ಮಾತ್ರ ಸೂಕ್ಷ್ಮವಾಗಿ ತಿಳಿದಿರುತ್ತೆ. ಆದ್ದರಿಂದ ಇದು ಬಹಳ ದೊಡ್ಡ ಮೈನಸ್ ಎಂದೇ ಹೇಳ್ಬೋದು. ಇನ್ನು ಚಿತ್ರದ ಪ್ಲಸ್ ಪಾಯಿಂಟ್ ಯಾವುದು ಎಂದು ನೋಡೋದಾದ್ರೆ ವಿಷ್ಣುವರ್ಧನ್ ಹೆಸರು ಈ ಚಿತ್ರಕ್ಕೆ ಒಳ್ಳೆಯ ಪ್ರಚಾರ ಸಿಗುವಂತೆ ಮಾಡಿತ್ತು. ಬಹಳ ದಿನಗಳ ನಂತರ ಅಭಿನಯಿಸಿದ್ದ ರಮ್ಯಾ ಅವರು ನಿಜಕ್ಕೂ ಉತ್ತಮ ಅಭಿನಯ ನೀಡಿದ್ರು ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚಿತ್ರದ ತಂತ್ರಜ್ಞಾನದ ಪ್ರಯತ್ನವನ್ನು ಮೆಚ್ಚಲೇಬೇಕು. ನಿರೀಕ್ಷೆಯಂತೆ ಸಿನಿಮಾ ಮೂಡಿ ಬರದಿದ್ರು ಅವರ ಪ್ರಯತ್ನಕ್ಕೊಂದು ಮೆಚ್ಚುಗೆಯನ್ನು ನೀಡಲೇಬೇಕು. ಹೆಸರಾಂತ ನಿರ್ದೇಶಕ ಕೋಡಿ ರಾಮಕೃಷ್ಣ ಅವರ ನಿರ್ದೇಶನದ ಈ ಚಿತ್ರದ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು. ನಿರ್ದೇಶನದಲ್ಲಿ ಎಡವಿದ್ರು ಈ ಚಿತ್ರದ ನಿರ್ದೇಶಕರು ಕೋಡಿ ರಾಮಕೃಷ್ಣ ಎಂಬ ಕಾರಣವು ಈ ಚಿತ್ರದ ನಿರೀಕ್ಷೆಯನ್ನು ಹೆಚ್ಚಿಸಿತ್ತು. ಇಷ್ಟೆಲ್ಲ ಮೈನಸ್ ಹಾಗೂ ಪ್ಲಸ್ಗಳ ನಡುವೆ ಈ ಚಿತ್ರ 50 ದಿನಗಳ ಪ್ರದರ್ಶನ ಕಂಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.